ಬಾಳೆಕಾಯನ್ನು ಹೇಗೆ ಕಟ್ ಮಾಡುವುದಂತ ನೋಡಿ. ಸಿಪ್ಪೆಯನ್ನು ತೆಳುವಾಗಿ ತೆಗೆಯಬೇಕು. ಈಗ ಬಾಳೆಕಾಯಿಗೆ ನೀರು ಹಾಕಿ ಬೇಯಲು ಇಡಬೇಕು. ಈರುಳ್ಳಿ ಹಾಕೋಣ, ಟೊಮೆಟೊ ಹಾಕೋಣ, ಸಿಗಡಿ ಮೀನನ್ನು ಕಟ್ ಮಾಡ್ತಾ ಇದ್ದೇನೆ. ನಾನು ಇಲ್ಲಿ ಅದರ ಫುಲ್ಲು ಸಿಪ್ಪೆಯನ್ನು ತೆಗೆಯಲಿಲ್ಲ. ನಿಮಗೆ ಬೇಕಿದ್ದರೆ ನೀವು ತೆಗೆಯಬಹುದು. ಸಿಗಡಿ ಮೀನು ಮಾಡಿ ಆಗಿದೆ. ಅದನ್ನು ಚೆನ್ನಾಗಿ ತೊಳೆಯಬೇಕು. ಈಗ ಬಾಳೆಕಾಯಿ ಬೆಂದಿದೆ ಅಂತ ನೋಡೋಣ. ಬಾಳೆಕಾಯಿ ಬೆಂದಿದೆ. ಅದಕ್ಕೆ ಸಿಗಡಿ ಮೀನನ್ನು ಹಾಕಬೇಕು. ಸಿಗಡಿ ಮೀನನ್ನು ಹಾಕಿ ಬೇಯಲು ಬಿಡಬೇಕು. ಈಗ ಸಿಗಡಿ ಮೀನು ಬೆಂದಿದೆ ಅಂತ ನೋಡೋಣ. ಸಿಗಡಿ ಮೀನು ಬೆಂದಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಗಿಡ್ಡ ಮೆಣಸು, ಉದ್ದ ಮೆಣಸು, ಕೊತ್ತಂಬರಿ ಅಥವಾ ಧನಿಯಾ, ಜೀರಿಗೆ, ಮೆಂತೆ, ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಅರಶಿನ ಹುಡಿ. ಈಗ ಒಂದು ಕಾವಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಅದಕ್ಕೆ ಮೆಣಸನ್ನು ಹಾಕಬೇಕು. ಈಗ ಮೆಣಸನ್ನು ಹುರಿಯಬೇಕು. ಈಗ ಧನಿಯಾ ಅಥವಾ ಕೊತ್ತಂಬರಿ ಹಾಕೋಣ. ಧನಿಯಾವನ್ನು ಸ್ವಲ್ಪ ಹೊತ್ತು ಹುರಿಯೋಣ. ಈಗ ಅದಕ್ಕೆ ಹಾಕೋಣ ಮೆಂತೆ, ಜೀರಿಗೆ ಹಾಕೋಣ, ಗ್ಯಾಸ್ ಆಫ್ ಮಾಡೋಣ. ಈಗ ತೆಂಗಿನಕಾಯಿ ತುರಿಯೋಣ.
ಈಗ ಗ್ರೈಂಡ್ ಮಾಡಲು ಹಾಕೋಣ ಮೆಣಸು, ಧನಿಯಾ, ಮೆಂತೆ, ಜೀರಿಗೆ, ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಅರಶಿನ ಹುಡಿ, ತೆಂಗಿನ ತುರಿ ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡೋಣ. ಗ್ರೈಂಡ್ ಮಾಡಿ ಆಗಿದೆ. ಈಗ ಅದನ್ನು ತೆಗೆಯೋಣ. ಈಗ ಅದಕ್ಕೆ ನೀರು ಹಾಕಿ ತೊಳೆದು ತೆಗೆಯೋಣ. ಕುದಿಯಲು ಇಡೋಣ. ಉಪ್ಪು ಹಾಕೋಣ. ಸೌಟಿನಿಂದ ತಿರುಗಿಸೋಣ. ಈಗ ರೆಡಿಯಾಗಿದೆ ಬಾಳೆಕಾಯಿ ಮತ್ತು ಸಿಗಡಿ ಮೀನಿನ ಸಾರು. ಪ್ಲೇಟಿಗೆ ಹಾಕೋಣ. ತಿನ್ನಲು ರೆಡಿಯಾಗಿದೆ ಬಾಳೆಕಾಯಿ ಮತ್ತು ಸಿಗಡಿ ಮೀನು ಸಾರು. ತಿಂದು ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.